ಇದು ಜನ ಸಂಪಾದನೆ ಮಾಡ್ತೀವಿ ಪುರಾಣ ಕಲ್ಲೆಗಡೆ ಒಂಜಿ ಇನ್ನು ಮಲ್ಪೊಡೆ ಬಂಡೆ ಬುಡ್ಸು ಮನ್ಕೊಡಪ್ಪ ಅಂತ ಬಂದ ಆತು ಕೈದು ಖರ್ಚು ಬಾರ್ದನ್ನ ಕೈದು ಖರ್ಚು ಬಾರ್ದು ಇಲ್ಲ ದಿತ್ತುಕೊಂಡು ಬೋದಾಯ ಖರ್ಚು ಮಾಡ್ತಾನ ಕಾರ್ ದಿತ್ತಿ ಬಂಡೆ ಕಾರ್ ಬೈಕ್ ಪೋಯಿನ ಬಾಲ ಇಂತೆ ಬರ್ಪು एकला गोड़े का चले चले कर चले कर आप ऐसे पूछे लोग तुम लोग ना बोले ना दाई नंदा नम्म कल्ले का दोनी कुमारी ये ओरी ओडे बन नेट आइंदु माल्तिरे तुले बोरा ಅವು ನನ್ನ ಮನೆ ತೆಗೆಯಿತು ಗೋಡನ್ನು ನಿಲ್ಲುತ್ತಿಲ್ಲ ಜೈಲು ಬರ್ತೇವೆ ಬರಮ್ಮ ಕರ ಬಿಟ್ಟು ಹೋಗು ಐದು ಮುಖ್ಯಮಂತ್ರಿ ವ್ಯವಸ್ಥೆ ನಾವು ಅನ್ಕೊಂಡು ನೀವು ಅನ್ಕೊಂಡು ನಿನ್ನೆ ಪುತ್ತೂರಿನ ನೆಹರು ನಗರದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದೋಗಿದೆ. ಕಲೆಯ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂಥ ಮತ್ತು ಸಂಸ್ಕೃತಿಯನ್ನ ಆರಾಧಕನಾಗಿರುವಂತ ತರುಣ ಅಕ್ಷಯ್ ಅನ್ನತಕ್ಕಂಥ ಹುಡುಗನ ಹತ್ಯೆಯಾಗಿದೆ. ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಈ ರೀತಿಯ ಘಟನೆಗಳು ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಆಗಬಾರದು. ಯಾವ ಅಕ್ಷಯನನ್ನ ಕಳ್ಕೊಂಡಿರ್ತಕ್ಕಂಥ ಚಂದ್ರಣ್ಣ ದಂಪತಿಗಳಿಗೆ ಅಗಲಿಕೆಯ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಮತ್ತು ಕಲ್ಲೆಗದ ಹೆಸರನ್ನ ಇಡೀ ಜಿಲ್ಲೆಗೆ ಕೊಂಡೊಯ್ತಾ ಇರತಕ್ಕಂಥ ಆ ಹುಲಿ ನವರಾತ್ರಿಯ ಸಂದರ್ಭದಲ್ಲಿ ಹುಲಿಯ ವೇಷಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರತಕ್ಕಂಥ ಅಕ್ಷಯನ ಆತ್ಮಕ್ಕೆ ಶಾಂತಿ ಭಗವಂತನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸತಕ್ಕಂಥ ಶಕ್ತಿಯನ್ನು ಕೊಡಲಿ. ಮತ್ತು ನಾವು ಚಂದ್ರಣ್ಣನಲ್ಲಿ ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತಿದೆ. ಒಂದು ಮಗನನ್ನ ಕಳೆದುಕೊಂಡಿರ್ತಕ್ಕಂಥ ತಂದೆಯ ಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಈಗ ಅವರ ಮನೆಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅರಿತಿದ್ದೇವೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಬೆಂಗಳೂರಿನಲ್ಲಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದ ಕಾರಣ ಬರ್ಲಿಕ್ಕಾಗಲಿಲ್ಲ. ಚಂದ್ರಣ್ಣನಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಮತ್ತು ನೀವು ಆ ನೋವನ್ನು ಸಹಿಸಿಕೊಂಡು ಆ ಇಬ್ಬರು ಇನ್ನೆರಡು ಮಕ್ಕಳಿದ್ದಾರೆ ಅವರನ್ನು ಕೂಡ ಬೆಳೆಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾಡ್ತಾ ಇದ್ದೀವಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ